ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನದ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳಲ್ಲಿ ಬಂಗು ಕಾಣಿಸ್ಕೊಳ್ಳೋದಕ್ಕೆ ವೈಜ್ಞಾನಿಕವಾದ ಮತ್ತು ಧಾರ್ಮಿಕವಾದ ಎರಡು ಕಾರಣವನ್ನು ತಿಳಿಸ್ಕೊಡಿ ಅಂತ ತುಂಬ ಜನ ಕಾಮೆಂಟಲ್ಲಿ ಕೇಳಿದ್ದೀರಾ. ಅಂದರೆ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಈ ಬಂಗು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. 35ರಿಂದ 40 ಅಥವಾ 45 ವರ್ಷದ ಒಳಗಿನ ಹೆಣ್ಣು ಮಕ್ಕಳಲ್ಲಿ ಈ ಪಿಗ್ಮೆಂಟೇಷನ್ ಅಥವಾ ಬಂಗು ಅಂತ ಏನು ಹೇಳ್ತೀವಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ವೈಜ್ಞಾನಿಕವಾದ ಕಾರಣ ಅಂದರೆ ಹೆಲ್ತ್ ಪ್ರಾಬ್ಲಮ್ ಇದ್ದರೆ, ಅಂದರೆ 35ರಿಂದ 45 ಅಂದರೆ 40ರಿಂದ 45 ವರ್ಷದ ಒಳಗಡೆ ಮುಟ್ಟು ನಿಲ್ಲುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಆ ಟೈಮಲ್ಲಿ ಹೆಣ್ಣು ಮಕ್ಕಳಿಗೆ ಈ ಪಿಗ್ಮೆಂಟೇಷನ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಕಾರಣ ಸ್ಟ್ರೆಸ್ ಇರ್ಬೋದು ಅಥವಾ ಅವರಿಗೆ ಆತಂಕ ಇರ್ಬೋದು. ಅಂದರೆ 15 ಡೇಸ್ 15 ದಿನಕ್ಕೆ ಮುಟ್ಟಾಗುವುದು ಮತ್ತು ಆ ಪೇಯ್ನ್ ಇರ್ಬೋದು. ಇದರಿಂದ ಏನಾಗುತ್ತೆ, ಅವರಿಗೆ ಸ್ಟ್ರೆಸ್ ಹೆಚ್ಚಾಗುತ್ತೆ ಮತ್ತು ಆತಂಕಗಳು ಹೆಚ್ಚಾಗಿರೋದ್ರಿಂದ ಆ ಟೈಮಲ್ಲಿ ಪಿಗ್ಮೆಂಟೇಷನ್ ಅನ್ನೋದು ಕಾಣುತ್ತೆ. ಎರಡನೇದಾಗಿ, ಹೆಣ್ಣು ಮಕ್ಕಳು ಹೆಚ್ಚಾಗಿ ಬಿಸಿಲಲ್ಲಿ ಕೆಲಸ ಮಾಡುವಂತಹ ಹೆಣ್ಣು ಮಕ್ಕಳಿಗೆ ಅಥವಾ ಗಾಳಿಯಲ್ಲಿ ಓಡಾಡುವಂತಹ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಪಿಗ್ಮೆಂಟೇಷನ್ ಕಾಣಿಸ್ಕೊಳ್ಳುತ್ತೆ. ಮೂರನೇದು, ಹೆಣ್ಣು ಮಕ್ಕಳಲ್ಲಿ ಇಂಟೇಕ್ ಫುಡ್ ಅಂದರೆ ಒಂದು ಆಹಾರದ ಕ್ರಮನೂ ಕೂಡ ಒಂದು ಕಾರಣ ಏನಂದರೆ ಟೈಮಿಗೆ ಸರಿಯಾಗಿ ಊಟ ತಗೊಳ್ಳದೇ ಇರೋದು ಅಥವಾ ನಾವು ಟ್ರಾವೆಲ್ ಮಾಡೋದ್ರಿಂದ, ಅಂದರೆ ದಿನ ನಾವು ಕೆಲಸಕ್ಕೆ ಹೋಗೋದ್ರಿಂದ ನೀರನ್ನು ಹೆಚ್ಚಾಗಿ ಕುಡಿದೇ ಇರೋದು, ಆಮೇಲೆ ಸ್ಟ್ರೆಸ್ ಜಾಸ್ತಿ ತೊಗೊಳೋದು, ಇದಕ್ಕೊಂದು ಕೂಡ ಕಾರಣ ಆಗಬಹುದು. ಇನ್ನು ಧಾರ್ಮಿಕವಾಗಿ ಕಾರಣ ಅಂದರೆ ಪೂಜೆಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ, ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಈ ಪಿಗ್ಮೆಂಟೇಷನ್ನು ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗಿರ್ಬೋದು, ಮದುವೆಗಿಂತ ಮುಂಚೆ ಇರ್ಬೋದು, ಮದುವೆ ಆದಮೇಲೆ ಇರ್ಬೋದು, ಕಾಣಿಸ್ಕೊಳ್ತಾ ಇದೆ ಅಂದರೆ ಕಾರಣ ಅಂದರೆ ಸ್ಕಿನ್ ಡಿಸೀಸಸ್ ಏನಾದರೂ ಬಂದರೆ, ಚರ್ಮ ರೋಗಗಳು ಏನಾದರೂ ಬಂದರೆ ಅದಕ್ಕೆ ಮುಖ್ಯವಾದ ಕಾರಣ ಸುಬ್ರಹ್ಮಣ್ಯ ಸ್ವಾಮಿ. ಅಂದರೆ ನಿಮ್ಮ ಮನೆಯಲ್ಲಿ ನಾಗರ ದೋಷ ಇದ್ದರೆ ಅಥವಾ ಮದುವೆ ಆಗೋಕ್ಕಿಂತ ಮುಂಚೆ ಏನು ಮಾಡಿರ್ತಾರೆ, ಅರ್ಕೆ ಮಾಡ್ಕೊಂಡಿರ್ತಾರೆ ಸುಬ್ರಹ್ಮಣ್ಯಕ್ಕೆ ಬರ್ತೀವಿ ಅಂತ. ಮಕ್ಕಳಾಗಲಿಲ್ಲ ಅಂದರೆ ಸುಬ್ರಹ್ಮಣ್ಯಕ್ಕೆ ಬರ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಮರ್ತು ಬಿಡ್ತಾರೆ. ಕೆಲವರು ಹೋಗ್ಲಿಕ್ಕೆ ಟೈಮೇ ಕೂಡ ಬರೋದಿಲ್ಲ. ಅಂತಹ ಟೈಮಲ್ಲಿ ಇದು ಮುನ್ನೆಚ್ಚರಿಕೆಯಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ ಈ ಬಂಗು ಅನ್ನೋದು. ವೈಜ್ಞಾನಿಕ ಕಾರಣ ಒಂದಾದರೆ ಇದು ಧಾರ್ಮಿಕ ಕಾರಣವೂ ಕೂಡ ಒಂದಾಗಿರುತ್ತೆ. ಹಾಗಾಗಿ ಈ ಅರ್ಕೆ ಮಾಡ್ಕೊಂಡಿರೋ ಅಥವಾ ನೀವೇನಾದರೂ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ ಅಥವಾ ಘಾಟಿ ಸುಬ್ರಹ್ಮಣ್ಯ ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನೀವು ಪೂಜೆ ಮಾಡಿಸ್ಲಿಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ದಿನ ನೀವು ಭೇಟಿ ಕೊಟ್ಟು ನಿಮ್ಮ ಮಂಗಳಾರತಿ ಮಾಡಿಸ್ಕೊಂಡು ಬಂದರೂ ಕೂಡ ನಿಮಗೆ ಎಷ್ಟೋ ಈ ಸರ್ಪದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅಥವಾ ಹಾವು ಕನಸಿನಲ್ಲಿ ಕಾಣಿಸ್ಕೊಳ್ಳೋದು ಅಥವಾ ಹಾವಿನಲ್ಲಿ ಏನಾದರೂ ಹೊಡೆದಿದ್ದು ಅಥವಾ ಅದನ್ನೇನಾದರೂ ಕುಲಲ್ಪಟ್ಟಿದ್ರೆ ಆ ದೋಷನೂ ಕೂಡ ನಮಗೆ ಬರೋದ್ರಿಂದ ಆ ಮನೆಯಲ್ಲಿ ಯಾರೇ ಮಾಡಿರಲಿ ಆ ಮನೆ ಹೆಣ್ಣು ಮಕ್ಕಳಿಗೆ ಇದು ಶತಸಿದ್ಧ ಅಂತಲೇ ಹೇಳ್ಬಹುದು. ಅಷ್ಟೇ ಅಲ್ಲ, ಗಂಡು ಮಕ್ಕಳಲ್ಲೂ ಅಷ್ಟೇ ಕೆಲವೊಂದು ಸ್ಕಿನ್ ಡಿಸೀಸಸ್ ಬರ್ತಾ ಇದೆ ಅಂದರೆ ಅವರಿಗೆ ಆ ಸುಬ್ರಹ್ಮಣ್ಯನ ಕಾಟ ಹೆಚ್ಚಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಈ ರೀತಿಯ ಒಂದು ದೇವಸ್ಥಾನಕ್ಕೆ ಹೋಗಿ, ಸುಬ್ರಹ್ಮಣ್ಯ ದೇವಸ್ಥಾನ ಇರ್ಬೋದು ಅಥವಾ ನಾಗರ ಪ್ರತಿಷ್ಠಾಪನೆ ಇರ್ಬೋದು, ಅವರ ರಾಶಿ ಫಲವಾಗಿ ಹೇಳ್ತಾರೆ, ನಿಮ್ಮ ಕೈಲಿ ಏನೂ ಮಾಡ್ಲಿಕ್ಕಾಗಲಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಅಲ್ಲಿ ಹೋಗಿ ಸುಬ್ರಹ್ಮಣ್ಯನಿಗೆ ನೀವು ಅರ್ಕೆ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ತೀರಿಸ್ಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ನನ್ನ ಕೈಲಿ ಆಗ್ತಾ ಇರೋದೇ ಇಷ್ಟು ಅಂತೇಳಿ ಆ ದೇವರು ನಾವು ಭಕ್ತರ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ಳುವಷ್ಟು ಚೈತನ್ಯ ಇರೋದ್ರಿಂದ ಅಲ್ಲೋಗಿ ಪ್ರಾರ್ಥನೆ ಮಾಡಿಕೊಂಡು ನೀವು ಮಂಗಳಾರತಿ ಮಾಡಿಸ್ಕೊಂಡು ಅಲ್ಲಿ ಕೊಡುವಂತಹ ಗಂಧ ಇರ್ಬೋದು ಅಥವಾ ಹುತ್ತದ ಮಣ್ಣನ್ನು ತೊಗೊಂಬಂದು ನೀವು ಮೈಯಲ್ಲಿ ಹಚ್ಕೊಂಡ್ರೂ ಕೂಡ ಅದೆಷ್ಟೋ ಒಂದು ಕಡಿಮೆ ಆಗುತ್ತೆ. ಇನ್ನು ವಾಸ್ತು ಪ್ರಕಾರ ನಾವು ನೋಡೋದಾದರೆ, ಮನೆಯ ಮುಂಭಾಗದಲ್ಲಿ ಮುಳ್ಳಿನ ಗಿಡಗಳು ಅಂದರೆ ಅಲೋವೆರಾ ಇರ್ಬೋದು, ರೋಸ್ ಇರ್ಬೋದು, ಅಂದರೆ ಗುಲಾಬಿ ಗಿಡ ಇರ್ಬೋದು ಅಥವಾ ನಿಂಬೆ ಗಿಡ, ಅದಕ್ಕೆಲ್ಲ ಮನೆ ಮುಂದೆನೇ ಪಾಟಲ್ಲೆಲ್ಲ ನಾವು ಗಿಡಗಳನ್ನ ಬೆಳ್ಕೊತೀವಿ. ಅದರಲ್ಲಿ ಗುಲಾಬಿ ಗಿಡ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಎಲ್ರಿಗೂ ಕೂಡ ಇಷ್ಟ. ಹಾಗಾಗಿ ನಮಗೆ ಗೊತ್ತಾಗ್ದಲೇ ಕೆಲವೊಂದು ಮುಳ್ಳಿನ ಗಿಡಗಳನ್ನು ಮನೆ ಮುಂದೆ ಹಾಕೋದ್ರಿಂದ, ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರ ಯಾವ ದಿಕ್ಕಿನಲ್ಲಾದರೂ ಇರಲಿ ಆ ದಿಕ್ಕಿಗೆ ತದ್ವಿರುದ್ಧವಾಗಿ ಅಂದರೆ ಎದುರುಗಡೆಗೆ ಅಥವಾ ಅಕ್ಕಪಕ್ಕದಲ್ಲಿ ಏನಾದರೂ ನೀವು ಈ ರೀತಿಯ ಮುಳ್ಳಿನ ಗಿಡಗಳನ್ನು ಹಾಕ್ಕೊಂಡಿದ್ದೀರಾ ಅಂದರೆ ಆ ಮನೆಯಲ್ಲಿ ಕಲಹ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಗಂಡ ಹೆಂಡತಿ ಕಲಹ ಇರ್ಬೋದು ಮತ್ತು ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ಅಕ್ಕಪಕ್ಕ ನೆರೆಹೊರೆಯವರೊಂದಿಗೆ ಜಗಳ ಇರ್ಬೋದು. ಈ ರೀತಿಯ ಹಲವಾರು ಸಮಸ್ಯೆಗಳು ಉಂಟಾಗ್ಲಿಕ್ಕೆ ಕಾರಣ ಈ ಮುಳ್ಳಿನ ಗಿಡಗಳನ್ನು ಮನೆಯ ಮುಂಭಾಗದಲ್ಲಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಮತ್ತು ಬೆಳೆಸಲೂಬಾರ್ದು. ಈ ಆಕಸ್ಮಿಕವಾಗಿ ನೀವೇನಾದರೂ ಬೆಳೆಸಿದ್ದೀರಾ ಅಂದರೆ ಅದನ್ನು ಮನೆಯ ಅಕ್ಕಪಕ್ಕದಲ್ಲಿ ಏನಾದರೂ ಜಾಗ ಇದ್ದರೆ ಅಲ್ಲಿ ನೀವು, ಅಂದರೆ ಮನೆಯ ಎದುರುಗಡೆ ಬಿಟ್ಟು ಅಕ್ಕಪಕ್ಕದಲ್ಲಿ ಏನಾದರೂ ಜಾಗ ಇದೆ ಅಂದರೆ ಅಲ್ಲಿ ಇಡಿ. ಈಶಾನ್ಯ ದಿಕ್ಕಿನಲ್ಲಿ ಮಾತ್ರ ಇಡಲೇಬೇಡಿ. ಈಶಾನ್ಯ ಮತ್ತು ನೈಋತ್ಯ ದಿಕ್ಕಿನಲ್ಲಿ ಈ ಮುಳ್ಳಿನ ಗಿಡಗಳನ್ನು ದಯವಿಟ್ಟು ಇಡಬೇಡಿ. ಆಗ್ನೇಯ ದಿಕ್ಕಿನಲ್ಲಿ ಇಟ್ಟರೂ ಪರವಾಗಿಲ್ಲ ಮತ್ತು ವಾಯುವ್ಯ ದಿಕ್ಕಿನಲ್ಲಿ ಇಟ್ಟರೂ ಪರವಾಗಿಲ್ಲ, ಇಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಈ ನಿಂಬೆ ಹಣ್ಣಿನ ಗಿಡದೊಂದಿಗೆ ಈ ಎರಳಿ ಗಿಡ ಅಂತ ಬರುತ್ತೆ ನೋಡಿ, ಅದನ್ನು ಕೂಡ ಚಿಕ್ಕದ ಬೋನ್ಸಾಯಿ ಪಾಟ್ಗಳ ಥರ ಬೆಳೀತಾರೆ ನೋಡಿ. ಆ ರೀತಿ ನೀವೇನಾದರೂ ಬೆಳೀತಾ ಇದ್ದೀರಾ ಅಂದರೆ ಆದಷ್ಟು ಹೊಲಗಳಲ್ಲಿ, ತೋಟದ ಮನೆ ಇದ್ದರೆ ಹೊಲಗಳಲ್ಲಿ ಹಾಕ್ಕೊಂಡ್ರೆ ತೊಂದರೆ ಇಲ್ಲ, ಆದರೆ ಮನೆ ಎದುರಿಗಿರಬಾರ್ದು. ಮನೆಯ ಹಿಂಭಾಗ ಕೂಡ ಹಾಕ್ಕೋಬಹುದು. ಅಥವಾ ನಿಮ್ಮ ಮನೆಯಲ್ಲಿ 2 ದ್ವಾರ ಇದೆ ಅಂದರೆ ಮುಂಬಾಗಿಲು ಮತ್ತು ಹಿಂಬಾಗಿಲು 2 ದ್ವಾರ ಇದೆ ಅನ್ನೋದಾದರೆ ಹಿಂಬಾಗಿಲಿನ ದ್ವಾರದ ಎದುರಿಗೂ ಕೂಡ ಈ ಮುಳ್ಳಿನ ಗಿಡಗಳನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ನಿಮ್ಮ ಮನೆಯಲ್ಲಿ ಏನೇ ದೋಷ ಇದ್ರೂ ನಿವಾರಣೆ ಮಾಡುವಂತಹ ಶಕ್ತಿ
ತುಳಸಿಗಿದೆ. ಹಾಗಾಗಿ ಶ್ರೀ ತುಳಸಿಯನ್ನು ಮನೆಯ ಹಿಂಭಾಗ ಮತ್ತು ಮನೆಯ ಮುಂಭಾಗ ಎರಡೂ ಬಾಗಿಲು ಎದುರಿಗೆ ನೀವು ಹಾಕೊಳ್ಳೋದ್ರಿಂದ ಪಾಟಲ್ಲಾದರೂ ಆಗಿರ್ಬೋದು ಅಥವಾ ತೋಟದಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ ಅಂದರೆ ಮನೆಯ ಮಣ್ಣಿನಲ್ಲಾದರೂ ಆಗಿರ್ಬೋದು ಹಾಕಬಹುದು. ಇದರಿಂದ ಯಾವುದೇ ದೋಷಗಳು ಕೂಡ ಬರೋದಿಲ್ಲ. ಇನ್ನು ಕನಸಿನಲ್ಲಿ ಹಾವು ಕಾಣಿಸ್ಕೊಳೋದು ಅಥವಾ ಮನೆ ದೇವರು ಕಾಣಿಸ್ಕೊಳೋದು ಈ ರೀತಿ ಇದ್ದರೆ ನಿಮಗೆ ನಾಗದೋಷ ಖಂಡಿತವಾಗ್ಲೂ ಇದೆ ಅಂತ ಒಮ್ಮೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟು ಇದನ್ನು ನೀವು ನಿವಾರಿಸ್ಕೋಬಹುದು, ಅಂದರೆ ಪರಿಹಾರವನ್ನು ಕಂಡುಕೊಳ್ಬಹುದು. ಇನ್ನು ವೈಜ್ಞಾನಿಕವಾಗಿ ಅಂದರೆ ಹೆಲ್ತಿ ನಮಗೆ ಕಾರಣ ಅಂದರೆ ನಾವು ತಗೊಳ್ಳುವಂತಹ ಆಹಾರ ಹೆಚ್ಚು ನೀರು ಕುಡಿಬೇಕು. ವಾರಕ್ಕೆ ಒಮ್ಮೆ ನಾವು ನಮ್ಮ ಸ್ಕಿನ್ನನ್ನು ಪ್ಯಾಂಪರ್ ಮಾಡೋದ್ರಿಂದ ಅಂದರೆ ನಮ್ಮ ಸ್ಕಿನ್ನಿನ ಆರೋಗ್ಯವನ್ನು ನಾವು ನೋಡ್ಕೊಳ್ಳೋದ್ರಿಂದ ಹಾಲಿನ ಕೆನೆ ಇರ್ಬೋದು, ಆಯಿಲ್ ಸ್ಕಿನ್ ಆದರೆ ಆಯಿಲ್ ಕೆನೆ ಬೇಡ ಕಡಲೆ ಹಿಟ್ಟನ್ನು ಬಳಸ್ಬೋದು, ಅಥವಾ ನೀವು ಡ್ರೈ ಸ್ಕಿನ್ ಅಂದರೆ ಹಾಲಿನ ಕೆನೆಯನ್ನು ಅರಿಶಿನ ಪುಡಿ ಈ ರೀತಿ ಬಳಸ್ಕೊಂಡು ನೀವು ಸ್ಕಿನ್ನನ್ನು ಪ್ಯಾಂಪರ್ ಮಾಡೋದ್ರಿಂದ ಆದಷ್ಟು ನಮ್ಮ ಚರ್ಮದಲ್ಲಿ ತೇವಾಂಶ ಇದ್ದರೆ ಈ ರೀತಿಯ ಯಾವುದೇ ಸ್ಕಿನ್ ಡಿಸೀಸಸ್ಸು ಬರೋದಿಲ್ಲ, ನಿಮಗೆ ಎಷ್ಟೇ ಏಜ್ ಆಗಿರಲಿ ಬರೋದಿಲ್ಲ. ಇನ್ನು ಸ್ವಲ್ಪ ಶುರುವಾಗ್ತಾ ಇದೆ ಅನ್ನುವಾಗಲೇ ನೀವು ಈ ಉತ್ತದ ಮಣ್ಣನ್ನು ಉತ್ತವನ್ನು ಪೂಜೆ ಮಾಡಿಕೊಂಡು ಆ ಉತ್ತದ ಮಣ್ಣನ್ನು ತೊಗೊಂಬಂದು ಅದನ್ನೆಲ್ಲ ಚೆನ್ನಾಗಿ ಜರಡಿ ಹಿಡಿದ್ಬಿಡಿ. ಮುಲ್ತಾನಿ ಮಿಟ್ಟಿ ಬರುತ್ತೆ ನೋಡಿ, ಆ ರೀತಿ ಜರಡಿ ಹಿಡಿದು ಸಣ್ಣ ಪೇಸ್ಟ್ ಬರುತ್ತಲ್ಲ ಅದಕ್ಕೆ ಎಳ್ನೀರು ಅಥವಾ ಹಾಲು ಸ್ವಲ್ಪ ಅರಿಶಿನ ಇದು ಮೂರನ್ನು ಮಿಕ್ಸ್ ಮಾಡಿಕೊಂಡು ನೀವು ಸ್ನಾನಕ್ಕಿಂತ ಮುಂಚೆ ರಜಾ ದಿನಗಳಲ್ಲಿ ಬಿಟ್ಟು, ಮತ್ತು ನೀವೇನಾದರೂ ಮದುವೆ ಆಗಿದ್ದರೆ ಗಂಡ ಹೆಂಡತಿ ಸಂಬಂಧಗಳು ಮಾಡುವ ಟೈಮಲ್ಲಿ ಬಿಟ್ಟು ಬಾಕಿಯಂತೆ ನೀವು ಸ್ನಾನಕ್ಕೆ ಮುಂಚೆ ಅಂದರೆ ತಲೆ ಸ್ನಾನ ಮಾಡ್ತೀರಲ್ಲ ಅದಕ್ಕಿಂತ ಮುಂಚೆ ನೀವು ಇದನ್ನು ಹಚ್ಚಿ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಬಿಟ್ಟು ನೀವು ತಣ್ಣೀರಿನಿಂದ ಕಡಲೆಟನ್ನು ಬಳಸಿ ಮುಖ ತೊಳ್ಕೊಳೋದ್ರಿಂದ ಆದಷ್ಟು ಈ ಪಿಗ್ಮೆಂಟೇಷನ್ನು ಬಂಗು ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗುತ್ತೆ. ನಿಮಗಿನ್ನೂ ಅದು ಹುಷಾರಾಗ್ತಾ ಇಲ್ಲ ಅಂದರೆ ಸ್ವಲ್ಪ ತಿಳಿ ಬಣ್ಣಕ್ಕೆ ಬರುತ್ತೆ, ಸ್ವಲ್ಪ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅವ್ರು ನಿಮಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಅಥವಾ ರಕ್ತದ ಕೊರತೆ ಇದ್ದರೆ ಅಥವಾ ಮುಖ ಸ್ಕಿನ್ನಲ್ಲಿ ವಿಟಮಿನ್ ಸಿ ಕೊರತೆ ಇದ್ದರೂ ಕೂಡ ಇದನ್ನು ತಿಳಿಸ್ಕೊಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.